ಮಧುಗಿರಿ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹಾನಿಗೀಡಾಗಿರುವ ಸೇತುವೆ ಹಾಗೂ ರಸ್ತೆಗಳ ದುರಸ್ತಿಗೆ ಅಧಿಕಾರಿಗಳಿಂದ ವರದಿ ಪಡೆದುಕೊಂಡು ಶೀಘ್ರ ನೆರವು ನೀಡಲಾಗುವುದು ಎಂದು ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ತಾಲೂಕಿನ ಕಸಬಾ ಬೆಲ್ಲದ ಮಡುಗು ಕೆರೆಕೋಡಿ ಒಡೆದ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಪಟ್ಟಣದ ಚೋಳೇನಹಳ್ಳಿ ಕೆರೆಕೋಡಿ ದುರಸ್ತಿ ಕಾರ್ಯ ಹಾಗೂ ಕಾಳೇನಹಳ್ಳಿಯ ಬೃಹತ್ ಸೇತುವೆಗೆ ಆದ ಹಾನಿಯನ್ನು ಪರಿಶೀಲಿಸಿದ ಸಚಿವರು ಬಳಿಕ ಇಮ್ಮಡಗೊಂಡನಹಳ್ಳಿಯಲ್ಲಿ ಉಂಟಾದ ನೆರೆ ಹಾನಿಯನ್ನು ವೀಕ್ಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಣ್ಣ ನೀರಾವರಿ ಇಲಾಖೆಯ ಎಲ್ಲಾ ಕೆರೆಗಳು ತುಂಬಿದ್ದು ನದಿಗಳಿಂದ ಹೆಚ್ಚುವರಿ ನೀರು ಹರಿದ ಪರಿಣಾಮ ಕೆಲವೆಡೆ ಸೇತುವೆ ಹಾಗೂ ರಸ್ತೆಗಳು ಹಾನಿಯಾಗಿದೆ. ಇದಕ್ಕಾಗಿ ಅಗತ್ಯ ನೆರವನ್ನು ಅಧಿಕಾರಿಗಳ ವರದಿ ಬಂದಾಕ್ಷಣ ಬಿಡುಗಡೆ ಮಾಡಲಾಗುವುದು ಎಂದರು. ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳೆಲ್ಲ ತುಂಬಿದ್ದು ಬೆಲ್ಲದ ಮಡುಗು ಕೆರೆ ಹೊರತುಪಡಿಸಿ ಉಳಿದವು ಸುಭದ್ರವಾಗಿದೆ. ಬೆಲ್ಲದ ಮಡುಗು ಕೆರೆಕೋಡಿ ಚೋಳೇನಹಳ್ಳಿ ಕೆರೆಕೋಡಿಯ ದುರಸ್ತಿ ಕಾರ್ಯವನ್ನು ಶೀಘ್ರವಾಗಿ ಕೈಗೊಂಡು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಚನ್ನಸಾಗರ ಇಮ್ಮಡಗೊಂಡನಹಳ್ಳಿ ಹಾಗೂ ಕಾಳೇನಹಳ್ಳಿ ಸೇತುವೆಗೆ ಭಾರಿ ಹಾನಿಯಾಗಿದ್ದು ಈ ಭಾಗದ ಜನರ ಸಮಸ್ಯೆಗೆ ಶೀಘ್ರ ಮುಂದಾಗಬೇಕೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂ.ಜಿ. ಶ್ರೀನಿವಾಸ ಮೂರ್ತಿ ಸಚಿವರನ್ನ ಒತ್ತಾಯಿಸಿದರು. 15 ದಿವಸ ಮಳೆಗಾಲ ನಿಂತರೆ ರಸ್ತೆ ಮಾಡೋದು, ಶೀತ ಕಡಿಮೆ ಆಗದೆ ರೋಡ್ ಮಾಡೋಕ್ಕಾಗಲ್ಲ. ಸಪೋರ್ಟ್ ವರ್ಕ್ ಹೋಗಿದೆ, ಅದು ತಕ್ಷಣ ಶುರು ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ತಕ್ಷಣ ಕೆಲಸ ಶುರು ಮಾಡ್ಕೊಂಡು ನಮಗೆ, ನಾನು ಮೈನರ್ ಇರಿಗೇಷನ್ ಇನ್ಚಾರ್ಜಲ್ಲಿದ್ದೀನಿ. ಭಾಳ ಅನಾಹುತ ನಮ್ಮ ಕೆರೆಗಳಿಗಾಗಿಲ್ಲ. ಜಿಲ್ಲಾ ಪರಿಷತ್ ಕೆರೆಗಳಿಗೆ ಏನಾಗಿದೆ ಅದು ಬಹುಶಃ ಜಿಲ್ಲಾ ಪರಿಷತ್ತಲ್ಲಿ ಮಾತಾಡಿ ಅವ್ರ ಹತ್ರ ಅದನ್ನು ಮಾಡಿಸ್ಕೊಂಡು ನಮಗೆಲ್ಲ ಆಗಿರೋಕ್ಕೆಲ್ಲ ನಾವು ತಕ್ಷಣ ಕಾರ್ಯಕ್ರಮನ ಆರಂಭ ಮಾಡ್ತೀವಿ. ಏನು ಭಾಳ ನಷ್ಟ ಏನು ನಮ್ಗಾಗಿಲ್ಲ, ಕೋರ್ಟ್ಗಳಲ್ಲಿ ಆಗಲ್ಲ. ಈಗಿರೋ ಕಲ್ಲೇನೆ ವಾಪಸ್ ಸ್ಟಾರ್ಟ್ ಮಾಡಿ ಇನ್ನೊಂದು ವಾಲ್ ಹಾಕ್ಕೊಂಡು ಈ ಸಪೋರ್ಟ್ ಮಾಡಿ ಫಿನಿಶ್ ಮಾಡ್ತೀವಿ. ಅಲ್ಲಿ ನಮ್ಗೆ ಕೋಡಿ ಹೋಗಿದೆ, ಕೋಡಿ ಕಟ್ಕೊಂಡು ಹಿಂದ್ಗಡೆ ಸಪೋರ್ಟ್ಗೆ ಒಂದು ಸಿಡಿ ಮಾಡ್ಕೊತೀವಿ, ಒಂದು ಪೈಪ್ ಕಲ್ಔಟ್ ಮಾಡ್ಕೊತೀವಿ. ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ಮಳೆಯಿಂದಾಗಿ ಹಲವು ಕಡೆ ಮನೆಗಳು, ಸೇತುವೆ ಹಾಗೂ ರಸ್ತೆಗಳಿಗೆ ಹಾನಿಯಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಕರೆಸಿದ್ದು ಇಂದು ಸಚಿವರನ್ನು ಕರೆತಂದು ಎಲ್ಲ ಸಮಸ್ಯೆಗಳನ್ನು ಖುದ್ದು ತೋರಿಸಿದ್ದೇನೆ. ನಾನು ಹೇಳದೆ ಕೆಲಸ ಮಾಡುವವನು. ನನ್ನ ಜನರ ಕಷ್ಟಗಳಿಗೆ ಯಾವ ರೀತಿ ಪರಿಹಾರ ಕೊಡಿಸಬೇಕು ಎನ್ನುವುದು ತಿಳಿದಿದ್ದು ಅದು ಶೀಘ್ರ ಕಾರ್ಯಗತವಾಗಲಿದೆ. ಪಟ್ಟಣದ ರಸ್ತೆಗಳಿಗೆ ನೂತನ ಸ್ಪರ್ಶ ನೀಡಲು ಮಳೆಯು ಅಡ್ಡಿಯಾಗಿದ್ದು ಮಳೆಗಾಲ ನಿಂತಾಕ್ಷಣ ಸುಂದರ ರಸ್ತೆ ನಿರ್ಮಿಸಲು ಮುಂದಾಗುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೋಳ, ತಹಶೀಲ್ದಾರ್ ಸುರೇಶ್ ಆಚಾರ್, ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಮೃತ್ಯುಂಜಯ ಸ್ವಾಮಿ, ಸಿಇ ರಾಘವನ್, ಎಸ್ಇ ಸಂಜೀವರಾಜು, ಇಇ ರವಿಸೂರನ್, ಎಇಇ ರಂಗನಾಥ್, ಎಇಗಳಾದ ಮಂಜುಕಿರಣ್, ಜ್ಞಾನಮೂರ್ತಿ, ರಮೇಶ್ ಕುಮಾರ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಇದ್ದರು. ವರದಿ ಅಭಿದ್, ಮಧುಗಿರಿ.